ಕೈಜನ್ ಡಿಸ್ಟ್ರಿಬ್ಯೂಟರ್ ಕ್ಲಬ್ ಮಂಗಳೂರು ಇದರ ಮಾಸಿಕ ಬಿಸಿನೆಸ್ ಈವೆಂಟ್ ಕಾರ್ಯಕ್ರಮವು ವಿಜಯ್ ಕಾಪಿಕಾಡ್ನ ಓಷನ್ ಪರ್ಲ್ನ ಸಭಾಂಗಣದಲ್ಲಿ ನಡೆಯಿತು. ಕೈಜನ್ ಡಿಸ್ಟ್ರಿಬ್ಯೂಟರ್ ಕ್ಲಬ್ ಮಂಗಳೂರು ಕೆಂಗನ್ ವಾಟರ್ ಹಾಗೂ ಜಿನ್ಜಿನೋ ಹೈಡ್ರೋಜನ್ ಹಾಗೂ ನ್ಯೂಟ್ರಿಷಿಯನ್ನ ಪ್ರಚಾರ ಮಾಡುವ ಸಂಸ್ಥೆಯಾಗಿದ್ದು, ಇದರ ಫೆಬ್ರವರಿ ತಿಂಗಳ ಮಾಸಿಕ ಸಭೆಯು ನಡೆಯಿತು. ಸಂಸ್ಥೆಯ ಮುಖಾಂತರ ಉದ್ಯಮದ ಪ್ರಗತಿಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಇದು ಉದ್ಯೋಗ ಮತ್ತು ಸ್ವ ಉದ್ಯೋಗ ಮಾಡುವ ಸಂಸ್ಥೆ ಮತ್ತು ತರಬೇತಿ ನೀಡುವ ಸಂಸ್ಥೆಯಾಗಿದೆ. ಈಗಾಗಲೇ 29 ಮಂದಿ ಹೊಸ ಅಭ್ಯರ್ಥಿಗಳಾಗಿ ಪಾಲ್ಗೊಂಡಿದ್ದಾರೆ. ಇದರಲ್ಲಿ 25 ಮಂದಿ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದ್ದು, ತಮ್ಮ ಪ್ರಚಾರ ಕಾರ್ಯದಲ್ಲಿ ಮೈಗೂಡಿಸಿಕೊಂಡರು. ಕೆಂಗನ್ ವಾಟರ್ನ ನಿರ್ದೇಶಕ ರಾಜೇಶ್ ನಾಯರ್ ಅವರು ಕಾರ್ಯಕ್ರಮದಲ್ಲಿ ಡಿಸ್ಟ್ರಿಬ್ಯೂಟರ್ನ ಕುರಿತು ಮಾಹಿತಿ ಹಾಗೂ ಪ್ರಯೋಜನವನ್ನು ತಿಳಿಸಿದರು. ಇನ್ನೊಂದು ಸಿಸ್ಟಮ್ ಇದೆ, ನಮ್ಮದೇ ಆದ ಒಂದು ಟಿವಿ ಚಾನೆಲ್ ಇದೆ, ಜಿನ್ಜಿನೋ ಟಿವಿ ಅಂತ. ಅಮೇಜಿಂಗ್. ಇಲ್ಲಿವರೆಗೆ ವರ್ಲ್ಡ್ ಅಲ್ಲಿ ಯಾವುದೇ ಒಂದು ಕಂಪನಿ ಎಜುಕೇಶನ್ ಮಾಡಲಿಕ್ಕೆ ಇಷ್ಟು ಟೆಕ್ನಾಲಜಿ ಬೇಸ್ ಅಲ್ಲಿ ಖರ್ಚು ಮಾಡಿದ್ರು. ಈ ಜಿನ್ಜಿನೋ ಟಿವಿಗೆ ಹೋದ್ರೆ 17 ಭಾಷೆ, ಕನ್ನಡ ಇಲ್ಲ, ತುಳು ಇಲ್ಲ, ಇಂಡಿಯಾದಲ್ಲಿ ಹಿಂದಿ, ನಿಮ್ಗೆ ಬೇಕಾದ್ರೆ ಜಪಾನಿಗೆ ಬೇಕಾದ್ರೆ ಜಪಾನ್ನ ಲ್ಯಾಂಗ್ವೇಜ್ ಅಲ್ಲಿ ಅದನ್ನು ಡೌನ್ಲೋಡ್ ಮಾಡಿ ಜಪಾನಿನ ಮೋಚ್ಗೆ ನೀವು ಕಳಿಸ್ಬೋದು. ಅಲ್ಲಿ ಒಬ್ಬ ಮೋಚ್ ಅಂತ ಇದ್ರೆ ಅವನಿಗೆ ನೀವು ಕಳಿಸ್ಬೋದು. ಆ ಮೋಚ್ ಅದನ್ನು ನೋಡಿ ನಿಮ್ಗೆ ಇಂಟ್ರೆಸ್ಟ್ ಬಂದ್ರೆ ಆ ಮೋಚ್ ನಿಮ್ಮ ಡಿಸ್ಟ್ರಿಬ್ಯೂಟರ್. ಅಮೃತವು ವಿಷ ಎಡ್ಡ ಕಲ್ತಿದ್ದಾರೆ, ಚಪ್ಪಳ ಕೊಡ್ಲಿ. ಅಮೃತವು ವಿಷ. ಅವಾಗ ಎಂಗ್ಲೆಂಡ್ ಒಮೆಗಾ 6 ಬಗ್ಗೆ ಒಮೆಗಾ 3 ಕಂಪ್ಲೀಟ್ ತುರುಟ್ ಬಂತ. ಒಮೆಗಾ 3 yes, what happened? This is going to be something they said, correct? Tremendous, absolutely. Okay, omega 6 we need some ratio. ಹೆಲ್ತ್ ಜೊತೆಗೆ ನಾನು ಸ್ವಲ್ಪ ನನ್ನ ಲೈಫನ್ನು ಚೆನ್ನಾಗಿ ಬದುಕ್ತೀನಿ ಅಂತಿರೋ ಎಷ್ಟು ಜನ ಇದ್ದೀರ? ನನ್ನ ಲೈಫನ್ನು ಚೆನ್ನಾಗಿ ಎಂಜಾಯ್ ಮಾಡಬೇಕು, ಬದುಕ್ತೀನಿ. ಇದು ತುಂಬಾ ಇಂಪಾರ್ಟೆಂಟ್. ಹೆಲ್ತ್ ಇದ್ದಾಗ ಮಾತ್ರ ಇದು ಸಿಗುದು. ಏನೋ 1000 ಪ್ರಾಬ್ಲಮ್ ಇರ್ಬೋದು ಮನುಷ್ಯನಿಗೆ, ಆದ್ರೆ ಹೆಲ್ತ್ ಲಾಸ್ ಆದ್ರೆ ಒಂದೇ ಒಂದು ಪ್ರಾಬ್ಲಮ್. ಏನದು? ನನ್ನ ಕಿಡ್ನಿ ಸಾರಿ ಜಿಮ್ ಮಾಡ್ರೆ ಲೈಕ್ ಡೈಲಿ ಇದು ಒಂದೇ ಪ್ರಾಬ್ಲಮ್ ಇರ್ತದೆ. ಸೊ ವೆನ್ ಯು ಆರ್ ಹೆಲ್ದಿ there will be 1000 problems, but if you are smart you can release that 1000 problem with one good solution. ಈ ಸಂದರ್ಭ ಕಾವ್ಯ ಹಾಗೂ ಸಂಜನಾ ಅವರು ಜಿನ್ಜಿನೋ ಪ್ರಾಡಕ್ಟ್ನ ಬಗ್ಗೆ ಮಾಹಿತಿ ನೀಡಿದರು. Like pounding rice and oil extracted at home, and vegetables grown at home and our farms, anything. Like, do we do it now? No, we don't. Like maybe few of them, but majority we don't do, right? So we are so used to like man-made food, all packaged food. As said before, it might be very tasty, but it is not good for us. ಈ ಫಂಕ್ಷನ್ ಮಾಡಲಿಕ್ಕೆ ನಮ್ಮ ಬಾಡಿಗೆ ಏನೆಲ್ಲ ರಿಕ್ವೈರ್ಮೆಂಟ್ ಇದೆ ಯಾರಾದ್ರೂ ಹೇಳ್ಬೋದಾ? ನಮ್ಮ ಬಾಡಿಗೆ ಏನೆಲ್ಲ ರಿಕ್ವೈರ್ಮೆಂಟ್ ಇದೆ? ಒಂದು ಜನರಲ್ ಒಂದು 5 ಥಿಂಗ್ಸ್ ವೆರಿ ಇಂಪಾರ್ಟೆಂಟ್ ನಮ್ಮ ಬಾಡಿಗೆ. ವಾಟರ್ ವೆರಿ ಗುಡ್, ಅಬ್ಸಲ್ಯೂಟ್ಲಿ. ನಮ್ಮ ಬಾಡಿ 70% ವಾಟರ್. ಎಸ್, ವೆರಿ ಗುಡ್. ಪ್ರೋಟೀನ್, ನೆಕ್ಸ್ಟ್ ಕಾರ್ಬೋಹೈಡ್ರೇಟ್ಸ್, ರೈಟ್, ಮಿನರಲ್ಸ್, ಯಾ, ಇನ್ನೊಂದು ವೈಟಮಿನ್ಸ್, ಯಾ, ಇಟ್ಸ್ ಆಲ್ಸೋ ರಿಕ್ವೈರ್ಡ್. ಆ್ಯಂಡ್ ಇನ್ನೊಂದು ಒಂದು ವೆರಿ ನೆಗ್ಲೆಕ್ಟೆಡ್ ಥಿಂಗ್, ಫ್ಯಾಟಿ ಆಸಿಡ್, ಎಸೆನ್ಷಿಯಲ್ ಫ್ಯಾಟಿ ಆಸಿಡ್. ಈ ಒಂದು ಫ್ಯಾಟಿ ಆಸಿಡ್ ತುಂಬಾ ಹೆಲ್ಪ್ ಮಾಡ್ತದೆ. ಸೊ ಈ ಒಂದು ಫ್ಯಾಟಿ ಆಸಿಡ್ ನಾವು ತಿನ್ನುವ ಫುಡ್ ಅಲ್ಲಿ ನಮಗೆ ಯಥೇಚ್ಛ ಸಿಗುವುದಿಲ್ಲ. ಓನ್ಲಿ ಬೆಸ್ಟ್ ಸೋರ್ಸ್ ಇರೋದು ನಮಗೆ ಫಿಶ್ ಮಾತ್ರ. ನಮಗೆ ಕರಾವಳಿಯಲ್ಲಿ ಇರುವವರಿಗೆ ಹೆಚ್ಚು ಕಮ್ಮಿ ಎಲ್ಲರಿಗೂ ಒಮೆಗಾ 3 ತುಂಬಾ ಚಂದ ಸಿಗ್ತದೆ, ಯಾಕಂದ್ರೆ ನಾವು ಫಿಶ್ ನಮ್ಮ ಒಂದು ಡಯಟ್ ಅಲ್ಲಿ ಇದ್ದೇ ಇದೆ. ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಸಂಪನ್ಮೂಲ ವ್ಯಕ್ತಿ ರಮೇಶ್, ಗಣೇಶ್ ಸೇರಿದಂತೆ ಮೊದಲಾದವರು ಪಾಲ್ಗೊಂಡಿದ್ದರು. ಮುಂದಿನ ಮಾರ್ಚ್ ತಿಂಗಳ ಮಾಸಿಕ ಸಭೆ ನಡೆಯಲಿದ್ದು, ಇದರಲ್ಲಿ ಪಾಲ್ಗೊಳ್ಳಲು ಇಚ್ಛಿಸುವವರು
7829682299 ನಂಬರ್ ಅನ್ನು ಸಂಪರ್ಕಿಸಬಹುದಾಗಿದೆ. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು.